ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೇರಿದಂತೆ ನವರಾತ್ರಿ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮಂಗಳದೇವಿ ಇರ್ಬೋದು, ಕುದ್ರೋಳಿ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ 9 ದಿವಸಗಳ ಕಾಲ ಭಾಳ ಶ್ರದ್ಧಾ ಭಕ್ತಿಯಿಂದ ನಾವು ಆ ತಾಯಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಲಕ್ಷಾಂತರ ಜನ ಆ ತಾಯಿಯ ದರ್ಶನಕ್ಕೆ ಇವತ್ತು ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸರಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ದೇವಸ್ಥಾನದ ಸುತ್ತಮುತ್ತ ಜಾಗದಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳಿರ್ಬೋದು, ಅಥವಾ ಬಾಡಿಗೆ ಕೊಡುವಂಥದ್ದು ಇರ್ಬೋದು, ಅಥವಾ ಸಂತೆ ವ್ಯಾಪಾರ ಇರ್ಬೋದು, ಇದನ್ನು ಹಿಂದೂಗಳಿಗೆ ಕೊಡಬೇಕೆಂಬುದು ನಮ್ಮದು ವಿಶ್ವ ಹಿಂದೂ ಪರಿಷತ್ನ ಬಲವಾದಂಥ ನಮ್ಮದೊಂದು ಬೇಡಿಕೆ. ಇವತ್ತು ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗೂ ನಾವು ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಹಿಂದೂ ಒಂದು ಸಂತೆ ವ್ಯಾಪಾರವನ್ನು ಸಂಘಟನೆಯನ್ನು ಮಾಡಬೇಕೆಂಬಂಥ ಹಿನ್ನೆಲೆಯಲ್ಲಿ ಸನಾತನ ಹಿಂದೂ ಜಾತ್ರೆ ವ್ಯಾಪಾರಸ್ಥರ ಸಂಘ ಎಂಬಂಥ ಸಂಘಟನೆಯನ್ನು ಕೂಡ ಇಲ್ಲಿ ಪ್ರಾರಂಭ ಆಗಿದೆ. ಅವರು ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಸಂತೆ ವ್ಯಾಪಾರವನ್ನು ನಮಗೆ ಕೊಡಬೇಕು ಅಂತೇಳಿ. ಹಾಗಾಗಿ ನಾನು ಅವರ ಪರವಾಗಿ ಮತ್ತು ಹಿಂದೂಗಳ ಪರವಾಗಿ ನಾನು ದೇವಸ್ಥಾನದ ಆಡಳಿತ ಮಂಡಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಮಂಡಳಿಗಳಿಗೆ ನಾನು ವಿನಂತಿಯನ್ನು ಮಾಡುವುದು, ನಮ್ಮ ಇಲ್ಲಿಯ ವ್ಯಾಪಾರ ಅಂಗಡಿಗಳನ್ನು, ಸಂತೆ ವ್ಯಾಪಾರವನ್ನು ಹಿಂದೂಗಳಿಗೆ ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಇವತ್ತು ಮಂಗಳದೇವಿ ದೇವಸ್ಥಾನದವರು ಇವರ ಬೇಡಿಕೆಗೆ ಸ್ಪಂದಿಸಿ ಇವತ್ತು ನೂರಾರು ಅಂಗಡಿಗಳು ಹಿಂದೂಗಳಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಮತ್ತು ಎರಡನೇದು, ಇವತ್ತೆಲ್ಲ ಅಂಗಡಿಗಳಿಗೆ ಭಗವಧ್ವಜವನ್ನು ಕಟ್ತಾ ಇದ್ದೀವಿ. ಹಾಗಾಗಿ ಈ ಧ್ವಜದ ಉದ್ದೇಶ, ನಮ್ಮ ಕಟ್ಟುವ ಉದ್ದೇಶ, ಲಕ್ಷಾಂತರ ಜನ ಹಿಂದೂಗಳು ಬರ್ತಾ ಇದ್ದಾರೆ. ನಾವು ಅವ್ರ ಹತ್ರ ವಿನಂತಿಯನ್ನು ಮಾಡುವುದು, ನೀವು ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಎಲ್ಲಿ ಭಗವಧ್ವಜ ಕಟ್ಟಿದ್ದಾರೆ, ಎಲ್ಲಿ ಹಿಂದೂಗಳ ಅಂಗಡಿ ಇದೆ, ಅಲ್ಲಿ ಮಾತ್ರ ವ್ಯಾಪಾರ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ವಿನಂತಿಯನ್ನು ಮಾಡಿದೆ. ಅಲ್ಲ, ಅದೇ ಈಗ ನಾವು ಈ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ಏನಿದೆ, ಅವರಿಗೆ ಅವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಮನವಿಯನ್ನು ಮಾಡಿದ್ದಾರೆ. ನಾವು ಅವರ ಜೊತೆ ನಿಲ್ತೀವಿ. ನಾನು ಹೇಳೋದು, ಎಲ್ಲ ದೇವಸ್ಥಾನಗಳಲ್ಲಿ ಇದೇ ರೀತಿ ಆಗಬೇಕು. ಇವತ್ತು ಮಂಗಳದೇವಿಯಲ್ಲಿ ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಅದನ್ನು ಎಲ್ಲ ಕಡೆಯೂ ಕೂಡ ಮಾಡಬೇಕು ಅಂತೇಳಿ ನಮ್ಮದು ಆಗ್ರಹ. ಇನ್ನು ಎರಡನೇದು, ಬಡ ಮುಸಲ್ಮಾನರಿಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಇವತ್ತು ಕಮ್ಯುನಿಸ್ಟ್ನವರು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ಮುಸಲ್ಮಾನರ ಬಡ ವ್ಯಾಪಾರಿಗಳ ವಿರೋಧಿಗಳಲ್ಲ. ನಾನು ಹೇಳ್ತಿರೋದು, ಅವರು ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ದೇವಸ್ಥಾನದ ಸುತ್ತಮುತ್ತ ಹಿಂದೂಗಳೇ ಮಾಡಬೇಕು. ಅದನ್ನು ಬಿಟ್ಟು ಜಿಲ್ಲಾಡಳಿತ ಅವರಿಗೆ ಆ ಕಡೆ ಇನ್ನೊಂದು ಕಡೆ ಕೊಡ್ತಾರಾ, ಮತ್ತೊಂದು ಕಡೆ ಕೊಡ್ತಾರಾ, ನಮ್ಮದೇನು ಅಭ್ಯಂತರ ಇಲ್ಲ, ಅವರು ಅಲ್ಲಿಯೇ ವ್ಯಾಪಾರ ಮಾಡಿ. ಆದರೆ ದೇವಸ್ಥಾನದ ವಠಾರದ ಸುತ್ತಮುತ್ತ ಎಲ್ಲೆಲ್ಲಿ ನಮ್ಮ ಭಕ್ತರು ಬರ್ತಾರೆ, ಬರುವಂಥ ದಾರಿಯಲ್ಲಿ ಎಲ್ಲೆಲ್ಲಿ ನಮ್ಮ ರಥ ಹೋಗುತ್ತೆ, ಆ ದಾರಿಯಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಬೇಕು, ಹಿಂದೂ ಅಂಗಡಿಗಳಿಗೆ ಮಾತ್ರ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಒಂದು ಬಲವಾದಂಥ ನಮ್ಮದು ಬೇಡಿಕೆ. अपना ही करना है। वो मिट्टी कटना है। అంతే కట్ట పడతాను ఇంకా చూసి పడతాను
ಭಕ್ತರಿರ್ತಾರೆ. ಆದರೆ ಈ ಭಕ್ತರಿಗೆ ಹಿಂದೂ ವ್ಯಾಪಾರಿಗಳು ಯಾರು, ಮುಸಲ್ಮಾನ ವ್ಯಾಪಾರಿಗಳು ಯಾರು ಅನ್ನೋದು ಆ ಹಣವೇ ಗೊತ್ತಾಗಲಿಲ್ಲ. ಹೀಗಾಗಿ ಸಂಘಟನೆ ಮುಂಭಾಗ ಕಟ್ಟಿ ಕಟ್ತಾ ಇರುವಂಥದ್ದು ವ್ಯಾಪಾರಿಗೆ